Program is brought to you by Yamuna Asha City Premium Gated Community. Powered by Amrit Noni Arogyada Bharavase. Nippon Paint. Co-sponsored by Biruware Kudla. Sun Premium Refined Sunflower Oil. Santosh 2-star Boiled Rice Bhadravati. Shashi Soap. Shashi Dalli Kodeya Matelli. Abaran Timeless Jewelry Bangalore. Aruna Masala. Taste and Trust since 1980. Bhargav Enterprises. The Raymond Shop. Love Mark. Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Downstar Studio, Adyar, Mangalore. Dance Warriors. ನಮ್ಮ ಟಿವಿ ಪ್ರೆಸೆನ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಂತೋಷ್ ರೈಸ್ ಮಿಲ್ಸ್ ಅವರ 2-ಸ್ಟಾರ್ ರೈಸ್, ಅರುಣ ಮಸಾಲೆಗಳು, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್ ಮತ್ತು ಆಭರಣ ಬ್ಯಾಂಗ್ಳೂರ್, ಜೊತೆಗೆ ಬಿರುವೇರ್ ಕುಡ್ಲಾ ಮತ್ತು ಭಾರ್ಗವ್ ಎಂಟರ್ಪ್ರೈಸಸ್. ಹಾಯ್, ಸೂಪರ್. ಸೊ ಫುಲ್ ರೆಡಿ ಆಗಿ ಬಂದಾಗ ಕಾಣುತ್ತೆ. ಎಸ್, ಎಕ್ಸ್ಟ್ರೀಮ್ ಅಂತ ಬರೆದಿದೆ. ಏನು ನಿಮ್ಮ ಫುಲ್ ಟೀಮ್ ಹೆಸರು? ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ. ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ. ಎಲ್ಲಿಂದ ಬರ್ತಾ ಇರೋದು? BC ರೋಡ್ ಇಂದ. ಓಕೆ, ಸೊ ಆಡಿಷನ್ಗೆ ಫುಲ್ ರೆಡಿ ಆದಾಗ ಕಾಣುತ್ತೆ. ಎಷ್ಟು ರೆಡಿ ಆಗಿದ್ದೀರಾ? ತುಂಬಾ ರೆಡಿ ಆಗಿದ್ದೇವೆ. ಒಂದಿಷ್ಟ ಜಾಸ್ತಿ ಅಂದ್ರೆ ಇಷ್ಟ? ಮಾಡಿದ್ದೇವೆ, ಹಾರ್ಡ್ ವರ್ಕ್ ಮಾಡಿ ರೆಡಿ ಆಗಿದ್ದೀರಾ. ಓಕೆ, ಸೊ ಪ್ರಿಪ್ರೇಷನ್ ಕಾಣ್ತಾ ಇದೆ. ಸೊ ಎಲ್ಲರೂ BC ರೋಡಿಂದ ಅಥವಾ ಬೇರೆ ಬೇರೆ ಜಾಗದಿಂದ ಬರ್ತಾ ಇದ್ದೀರಾ? ಎಲ್ಲ ಎಲ್ಲರೂ BC ರೋಡ್ ಅಕ್ಕಪಕ್ಕದಿಂದ ಬಂದಿದ್ದೀವಿ. BC ರೋಡ್ ಅಕ್ಕಪಕ್ಕದಿಂದಲೇ. ಸೊ ಏನು ಪರ್ಫಾರ್ಮ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ ಈಗ ಆಡಿಷನ್ಗೆ? ಹಿಪ್ ಹಾಪ್ ಬೇಸಲ್ಲಿ. ಓಕೆ, ನಿಮ್ಮ ಕೊರಿಯೋಗ್ರಾಫರ್ ಹೆಸರು? ವಿನೋದ್ ರಾಜ್ ಅವರು. ಅವ್ರು ಇದಾರಲ್ವಾ? ಬನ್ನಿ ಸರ್ ಪ್ಲೀಸ್. ಅವ್ರಿಗೊಂದು ಜೋರಾದ ಚಪ್ಪಾಳೆ ಕೊಡುವ, ನಿಮ್ಮ ಗುರು ಅವರು. ಹಾಯ್ ವಿನೋದ್ ರಾಜ್ ಅವರಿಗೆ. ಎಸ್, ಸೊ XDC ಟೀಮ್ ಜೊತೆ ಪ್ರಿಪೇರ್ ಆಗಿ ಬಂದಿದ್ದೀರಾ. ಸೊ ಯಾವ ಥರ ಪ್ರಿಪ್ರೇಷನ್ ಆಗಿದೆ ಆಡಿಷನ್ಗೆ? ಆಡಿಷನಿಗೆ ನಾವು ಹಿಪ್ ಹಾಪ್ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೇನೆ. ಹಿಪ್ ಹಾಪ್ ಕಾನ್ಸೆಪ್ಟ್ ತೊಗೊಂಡು ರೆಡಿ ಮಾಡಿದ್ದೇನೆ. ಸೊ ಎಲ್ಲರೂ ಜೋಶಲ್ಲಿ ರೆಡಿ ಆಗಿದ್ದಾರೆ. ಸೊ ತುಂಬ ದಿನದಿಂದ ಮುಂಚೆನೇ ರೆಡಿ ಆಗಿದ್ದಾರೆ. ಸೊ ಐ ಥಿಂಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನನ್ನ ಹೋಪ್ ಇದೆ. ಸೊ ನಮ್ಮ ಟಿವಿ ಒಂದು ರಿಯಾಲಿಟಿ ಶೋ ತಂದಾಗ ಇಟ್ಸ್ ವಿಲ್ ಬಿ ಸಮಥಿಂಗ್ ಇನೋವೇಟಿವ್ ಇನ್ ಕೋಸ್ಟಲ್ ಕರ್ನಾಟಕ. ಸೊ ಇದು ಪ್ಯಾಂಡಮಿಕ್ ಆದ ನಂತರ ಇದು ಫಸ್ಟ್ ಟೈಮ್ ಮತ್ತೆ ಪುನಃ ರಿಯಾಲಿಟಿ ಶೋ ಲಾಂಚ್ ಆಗ್ತಾ ಇದೆ. ಸೊ ನಮ್ಮ ಟಿವಿ ಇಷ್ಟು ಒಳ್ಳೆ ವೇದಿಕೆ ಕೊಡ್ತಾ ಇದೆ, ಏನು ಅನಿಸ್ತಾ ಇದೆ? ಸೊ ಫಸ್ಟ್ ಆಫ್ ಆಲ್ ನಾನು ನಮ್ಮ ಟಿವಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು ಅಂತ ಅನಿಸ್ತಾ ಇದೆ. ಯಾಕೆಂತ ಹೇಳಿದರೆ ನಂದು ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಇವತ್ತು BC ರೋಡು ಬಂಟ್ವಾಳ ತಾಲೂಕಿನಲ್ಲಿ ಒಂದು ಹೆಸರು ಪಡೆದಿದೆ ಅಂತ ಹೇಳಿದರೆ ಅದಕ್ಕೆ ಮೇಯ್ನ್ಲಿ ನಮ್ಮ ಟಿವಿ ಕಾರಣ. ವಾವ್, ದಟ್ ಈಸ್ ರೌಂಡ್ ಆಫ್ ಅಪ್ಲಾಸ್, ರಿಯಲಿ ಆಸಮ್. ಓಕೆ, ಯಾಕೆ ಅಂತ ಹೇಳಿದರೆ ಒಂದು 5 years ಬ್ಯಾಕ್ ನನಗೆ ನಮ್ಮ ಟಿವಿಯಲ್ಲಿ ಒಂದು ಶೋ ಸಿಕ್ಕಿತ್ತು. ಸೊ ಸೇಮ್ ರಿಯಾಲಿಟಿ ಶೋಗೆ ನಾವು ರೆಡಿಯಾಗಿ ಬಂದಿದ್ವಿ. ಸೊ ಅದರಲ್ಲಿ ಕೂಡ ನಾವು ರಿಯಾಲಿಟಿ ಶೋಗೆ ಪಾರ್ಟಿಸಿಪೇಟ್ ಮಾಡಿದ್ವಿ. ಅದು ನಮಗೆ ಒಳ್ಳೆ ಸ್ಟೇಜ್ ಸಿಕ್ಕಿತ್ತು, ಅದರಲ್ಲಿ ನಮಗೆ ಹೆಸರು ಬಂತು. ಸೊ ಅದರಲ್ಲಿ ನೇಮ್ ನಾವು ಮಾಡಿದ್ರಿಂದ ನಮ್ಮ ಬಂಟ್ವಾಳ ತಾಲೂಕಲ್ಲಿ ನಾವು ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ ಅಂತ ಹೆಸರು ಬರಲಿಕ್ಕೆ ನಮಗೆ ಕಾರಣ ಆಯಿತು. ಖಂಡಿತ. ಸೊ ಅವ್ರು ಹೇಳಿದ ಒಂದು ಮಾತು ಅಂತೂ ಒಳ್ಳೆದಿತ್ತು. ಪಾರ್ಟಿಸಿಪೇಟ್ ಆಗಿರೋಕ್ಕಿಂತ ಮುಂಚೆ ಬಂದಿದ್ರು, ಬಟ್ ಆ ಪಾರ್ಟಿಸಿಪೇಷನ್ ಮೂಲಕ ಎಷ್ಟೋ ಪಾಪ್ಯುಲಾರಿಟಿ ಸಿಕ್ಕಿದೆ. ಸೊ ಎನಿ ಹೌ ಮತ್ತೊಮ್ಮೆ ಇಡೀ ತಂಡದವರು ಬಂದಿದ್ದೀರಾ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಆಡಿಷನ್ನ ವೇದಿಕೆ ನಿಮಗೋಸ್ಕರ ಕಾಯ್ತಾ ಇದೆ, ಚಿಂದಿ ಉಡಾಯಿಸಿ. ಓಕೆ, ಎಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಪ್ಲೀಸ್. ಎಸ್. ಹಾಯ್ ಗೈಸ್. ಹಲೋ ಮ್ಯಾಮ್. ಹಾಯ್, ಹೇಗಿದ್ದೀರಿ? ಎಲ್ಲರೂ ಸೂಪರ್. ಎಲ್ಲರೂ ಸೂಪರಾ? ಎಲ್ಲರೂ ಸೂಪರ್ ಅಷ್ಟೇನಾ? ಎಲ್ಲರೂ ಸೂಪರ್. ಓಕೆ, ಸೊ ನಿಮ್ಮ ಡಾನ್ಸ್ ಟೀಮ್ ಹೆಸರೇನು? ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೂ. ಓಕೆ, ಎಲ್ಲಿಂದ ಬಂದಿದ್ದೀರಿ? BC ರೋಡ್. ಓಕೆ, ಸೊ ಐ ಥಿಂಕ್ ನೀವು ಇವಾಗ ಮತ್ತೆ ಕಾಲೇಜಿಂದ ಬಂದಿದ್ದೀರಿ ಅನ್ಸುತ್ತಲ್ಲ? ಎಲ್ಲರೂ ಒಂದೇ ಬ್ಯಾಚಾ, ಒಂದೇ ಕಾಲೇಜಾ, ಏನು? ಅಲ್ಲಲ್ಲ, ಒಂದೇ ಡ್ಯಾನ್ಸ್ ಕ್ಲಾಸ್, ಬೇರೆ ಕಾಲೇಜ್. ಓಕೆ. ಸೊ ಆಲ್ ದ ಬೆಸ್ಟ್ ಎಕ್ಸ್ಟ್ರೀಮ್ಸ್ ಡ್ಯಾನ್ಸ್ ಕ್ರೂ. ಓಕೆ, ಗುಡ್ ಲಕ್. अधिनायक जय मंगलदायक जय 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 पालक जय जय जनसेवक जय भास्कर कारक जय जय जय
bring it back. ಇದೇನಿದು ಪರ್ಫಾರ್ಮೆನ್ಸ್ ಮಧ್ಯೆ ಸೆಲೆಕ್ಟೆಡ್ ಬಂದ್ಬಿಡ್ತಲ್ಲ ನಿಮಗೆ, ಏನು ಮಾಡಿದ್ರಿ ಆ ಥರ? ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ. ಓಕೆ. ಇಲ್ಲ, ತುಂಬ ಎಂಟರ್ಟೈನಿಂಗ್ ಕೂಡ ಆಗಿತ್ತು, ಎನರ್ಜಿ ಸೂಪರ್ ಆಗಿತ್ತು, ಕೋಆರ್ಡಿನೇಷನ್ ಸೂಪರ್ ಆಗಿತ್ತು, ಎಂಟರ್ಟೈನಿಂಗ್ ಆಗಿತ್ತು. ಅದಕ್ಕೆ ಒಂದಕ್ಕೆ ನಾವು ಲಿಟ್ರಲಿ ಫಿದಾ ಆಗಿಬಿಟ್ವಿ ನಿಮ್ಮ ಮೇಲೆ. ಸೊ ದಟ್ ವಾಸ್ ರಿಯಲಿ ಗುಡ್. ಆ್ಯಂಡ್ ಈವನ್ ದ ಗರ್ಲ್ಸ್ ಸಚ್ ಗುಡ್, ದ ಪೋಸ್ಚರ್ಸ್, ಗ್ರೇಸ್ ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. Extreme dance crew. Yes. Nikala performance like extreme level itin. Super performance. Thank you, sir. Must kushi and especially highlight of your performance is Dolare. Okay, that is your highlight. Era ori but mantra the starting Dolare. Ori and start posing korni. Can you do it once again for me? The same steps with the same expression, same Okay, ready? 5, 6, 7, start. 1, 2, 3, 4, 5, 6, 7, 8. Oh, 1, 2, 3, 5, 6, 7. Super. Okay, here girls necklace let them answer. Actually, okay. It was very entertaining. Yeah, very entertaining. Yes. Jokes apart, Nicolette locking, popping, crumping, even coordination, group strength, on competition spirit, mata tu yaratikan. That is why before Nicola dance complete anagane, enkle gottitan this is going to rock the performance. That is why you are selected. Okay. You, so congratulations, Extreme Dance Crew. Thank you, sir. Okay. So definitely incha select aina teams kelavundu akalna expectation anchene high di ondu. So definitely you are going to rock in the next rounds. Okay. So welcome to Dance Warriors Season 2. Congratulations. Thank you, thank you. All the best. ಓಹೋ, ಸೊ ಈ ವೈಬ್ಸ್ ನೋಡಿದಾಗ ಗೊತ್ತಾಗುತ್ತೆ, ನನ್ಗನಿಸುತ್ತೆ ಸೆಲೆಕ್ಟಾ ಸೆಲೆಕ್ಟೆಡ್. ಓಕೆ, ಏನು ಹೇಳಿದ್ರು ಜಡ್ಜಸ್? ಇನ್ನು ನೆಕ್ಸ್ಟ್ಗೆ ಎಲ್ಲರೂ ಬೇರೆ ಬೇರೆ ಎಕ್ಸ್ಪೆಕ್ಟೇಷನ್ ಇಟ್ಟು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ನಾವು ಒಂದು ಬೇರೆ ಲೆವೆಲ್ಗೆ ಕೊಂಡೋಗುವ ಹಾಗೆ ಡ್ಯಾನ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಲೆವೆಲ್ ಇರಬೇಕು ಅಂತ ಹೇಳಿ ಅಲ್ವಾ? ಸೊ ಯಾವ ರೀತಿ ಇತ್ತು ಕಮೆಂಟ್ಸ್? ಏನಾದರೂ ನೆಗೆಟಿವ್ ಹೇಳಿದ್ರಾ? ನೆಗೆಟಿವ್ ನೋ, ಪಾಸಿಟಿವ್ ಪಾಸಿಟಿವ್ ಆಗಿ ಹೇಳಿದ್ರು. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ರೌಂಡ್ಗೆ ಹಾಗಾದ್ರೆ ಬರ್ತಾ ಇದ್ದೀರಾ ನೀವು ಕೂಡ? ಎಸ್, ಹಾಗಾದ್ರೆ ಇವತ್ತು ಪಾರ್ಟಿ ಮಾಡಿ ನೆಕ್ಸ್ಟ್ ರೌಂಡಿಗೆ ರೆಡಿ ಆಗಿ. ಓಕೆ, ಕಂಗ್ರ್ಯಾಚುಲೇಷನ್ಸ್. ರಾಜಸ್ಥಾನಿ ಲುಕ್ ಅಲ್ಲಿ ಒಂದು ಟೀಮ್ ಇಲ್ಲಿದೆ. ಸೊ ಡಾನ್ಸ್ ವಾರಿಯರ್ ಸೀಸನ್ 2 ಇದೆ. ನೆಕ್ಸ್ಟ್ ಕಂಟೆಸ್ಟೆಂಟ್ಸ್, ಹಾಯ್, ನಿಮ್ಮ ಹೆಸರು, ನಿಮ್ಮ ಟೀಮ್ ಹೆಸರು? ನನ್ನ ಹೆಸರು ಜಿತೇಶ್ ಅಂತ, ಟೀಮ್ ಹೆಸರು ಡ್ರೀಮ್ ರಿದಮಿಕ್. ಡ್ರೀಮ್ ರಿದಮಿಕ್. ಓಕೆ, ಎಲ್ಲಿಂದ ಬರ್ತಾ ಇರೋದು? ಕುಲಾಯ್ಸ್.
ಕುಲಾಯಿಂದ. ವಾವ್, ಯಾಕೆ ಈ ಕಾನ್ಸೆಪ್ಟ್ ಚೂಸ್ ಮಾಡಿದ್ರೆ? ಲೈಕ್ ರಾಜಸ್ಥಾನಿ ಶೈಲಿಯಲ್ಲಿ ಕಾಣ್ತಾ ಇದ್ದೀರಾ? ಯಾಕಂದರೆ ನಾವು ಮಕ್ಕಳಿಗೆ ಎಕ್ಸಾಮ್ ಇದ್ದ ಕಾರಣ ಜಾಸ್ತಿಯಾಗಿ ನಮಗೆ ಪ್ರಾಕ್ಟೀಸ್ ಮಾಡಿ, ಇವಾಗ ನೀವಾಗಿ ಒಂದು ಡ್ಯಾನ್ಸನ್ನು ಕೊರಿಯೋಗ್ರಾಫ್ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಎಕ್ಸಾಮ್ ಇರುವ ಮಕ್ಕಳನ್ನು ನಮಗೆ ಡ್ಯಾನ್ಸ್ ಕ್ಲಾಸ್ಗೆ ಸಹ ಬಿಡ್ತಾ ಇರಲಿಲ್ಲ. ರೀಸೆಂಟ್ಲಿ ಇವತ್ತು ಕೂಡ ನಾವು ನಮ್ಮ ಮಕ್ಕಳೆಲ್ಲ 5 ಮೆಂಬರ್ಸ್ ಎಕ್ಸಾಮ್ ಆಗೇ ಬಂದದ್ದು. ಅದಕ್ಕೋಸ್ಕರ ನಾವು ಯಾವುದು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿದ್ವಿ ಅದೇ ಡ್ಯಾನ್ಸನ್ನು ತಗೊಂಡು ನಾವು ಇಲ್ಲಿ ಕೊಡ್ತಾ ಇದ್ವಿ. ಬರೋದೇ ಕನ್ಫರ್ಮ್ ಇಲ್ಲ, ಯಾಕಂದರೆ ಎಕ್ಸಾಮ್ ಇದ್ದ ಕಾರಣ ಮಕ್ಕಳು ಬಿಡಲಿ. ಸೊ ಫೈನಲಿ ಬಂದ್ರಿ ಅಲ್ವಾ, ಅದಕ್ಕೊಂದು ಹ್ಯಾಟ್ಸ್ ಆಫ್, ಖುಷಿ ಆಯ್ತು ಬಿಡಿ. ಬಟ್ ಸೆಲೆಕ್ಟ್ ಆಗಿ ಆಗದೇ ಇರಲಿ. ಸೊ ಜೋಶ್ ಅಂತ ಇದೆ ಅಲ್ವಾ? ಸೊ ಜೋಶ್ ಕಾಣ್ತಾ ಇಲ್ಲ ಇದೆ ಅಲ್ವಾ? ಎಸ್, ಆಡಿಷನ್ಗೋಸ್ಕರ ನಮ್ಮ ವೇದಿಕೆ ಕಾಯ್ತಾ ಇದೆ, ಪ್ಲೀಸ್. ಎಸ್, ಓಕೆ, ಬ್ಯೂಟಿಫುಲ್ ಕಾಸ್ಟ್ಯೂಮ್ಸ್ ಕಾಣಿಸ್ತಾ ಇದೆ. ಹಾಂ, ಎಲ್ಲಿಂದ ಬಂದಿದ್ದೀರಿ ನೀವು? ಕುಲಾಯ್. ಕುಲಾಯ್. ಓಕೆ, ನಿಮ್ಮ ಡ್ಯಾನ್ಸ್ ಟೀಮ್ ಹೆಸರೇನು? ಡ್ರೀಮ್ ರಿದಮಿಕ್ ಡ್ಯಾನ್ಸ್ ಟ್ರೂಪ್. ಡ್ರೀಮ್ ರಿದಮಿಕ್ ಡ್ಯಾನ್ಸ್ ಟ್ರೂಪ್. ಓಕೆ, ಸೊ ಆರ್ ಯು ರೆಡಿ ಟು ರಾಕ್ ದ ಸ್ಟೇಜ್? ಯಸ್. ಸೊ ಆಲ್ ದ ಬೆಸ್ಟ್ ಡ್ಯಾನ್ಸ್ ರಿದಮಿಕ್ ಕುಲಾಯ್. सनन जाए रजिया करबे की रात में चूड़ी खनकाई तूने आधी ही बात में। सनन सनन जाए रजिया करबे की रात में चूड़ी खनकाई तूने आधी ही बात में। करबे की रात पिया धड़के मेरा जिया कह देना आज तू है मेरे साथ। ढोलीना ढोल वागे 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 रे, ढोलीना ढोल वागे 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 रे, भैया माँ वागे वागे ढोल वागे रे, भैया माँ वागे वागे ढोल वागे रे। ढोलीड़ा ढोलीड़ा ढोल हैया माँ वगे वगे ढोलीड़ा। ढोलीड़ा ढोलीड़ा ढोल हैया माँ वगे वगे ढोलीड़ा। घिर 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 के आई बारिश बरसात माँ, उड़े 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 जिया गोरी तेरे साथ माँ। हाय घिर 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 के आई बारिश बरसात माँ, उड़े 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 जिया गोरी तेरे साथ माँ। नैनों की डोरी से हाय खींचे क्यों चोरी से हाय, नैनों की डोरी से खींचे क्यों चोरी से ऐसे मुझे तड़पाए। हाँ, करबे की रात पिया धड़के मेरा जिया कह देना आज तू है मेरे साथ। ढोलीना ढोल वागे 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 रे, ढोलीना ढोल वागे 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 रे, भैया माँ वागे वागे ढोल वागे रे, भैया माँ वागे वागे ढोल वागे रे। ನಿಮ್ಗೇನು ಅನ್ಸುತ್ತೆ, ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿರ್ಬೋದಿತ್ತು, ಹೇಗಿತ್ತು ಅಂತ ನಿಮಗೆ ಅನಿಸುತ್ತೆ? ಚೆನ್ನಾಗಿರ್ಬೋದು. ಚೆನ್ನಾಗಿದೆ ಅಂತ ಅನಿಸುತ್ತಾ? ಏನು ನಿಮಗೆ ಅನಿಸುತ್ತೆ? ಈಗ ಬೆಳಗ್ಗೆಯಿಂದ ತುಂಬ ಟೀಮ್ಸ್ ಮಾಡಿದ್ದಾರೆ, ಸೊ ನೀವು ಅವ್ರಿಗಿಂತ ಒಂದು ಸ್ಟೆಪ್ ಮುಂದೆ ಇದ್ದೀರಿ ಅಂತ ನಿಮ್ಗೆ ಅನಿಸುತ್ತಾ? ಅನಿಸುತ್ತೆ. ಹೇಳಿ, ನಿಮ್ಮ ಟೀಮ್ ಸ್ಪೆಷಾಲಿಟಿ ಏನು? ಅಂದರೆ ಸಣ್ಣ ಇನ್ನೂ ಇದ್ದರೆ ನಮ್ಮ ಟೀಮಲ್ಲಿ, ಯಾಕಂದರೆ ಎಕ್ಸಾಮ್ ಪ್ರಾಬ್ಲಮ್ ಆಗಿ ತುಂಬ ಜನ ಇದಕ್ಕೆ ಆ್ಯಡ್ ಮಾಡೋಕ್ಕೆ ಆಗಲಿಲ್ಲ. ಕರೆಕ್ಟ್. ಅದರಲ್ಲಿ 14 ಅಂದರೆ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ನಿಮ್ಮ ಟೀಮಲ್ಲಿ ಅಂಥದ್ದು ಏನು ಸ್ಪೆಷಲ್ ಇದೆ, ನಾವು ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಂತ ಅವ್ರು ಕೇಳ್ತಾರೆ. ಹೌದು, ಅಂದರೆ ನಿಮ್ಗೆ ಏನು ನೀವು ಹೇಳಿದ್ರಲ್ಲ ಕಾನ್ಫಿಡೆಂಟ್ ಆಗಿ ಬೇರೆ ಟೀಮ್ಸ್ ಹಾಗೆ ನಾವು ಚೆನ್ನಾಗಿದ್ದೀವಿ ಅಂತ, ಏನು ಚೆನ್ನಾಗಿದೆ, ಏನು ಸ್ಪೆಷಾಲಿಟಿ ಅಂತ ಕೇಳ್ತಾ ಇದ್ದೀವಿ. ನಾವು ಪೂರ್ತಿ ಕಾಸ್ಟ್ಯೂಮಲ್ಲಿ ಬಂದಿದ್ದೇವೆ ಮತ್ತು ಹಾರ್ಡ್ ಡ್ಯಾನ್ಸ್ ಮಾಡಿದ್ದೇವೆ. ಓಕೆ,
ಕರೆಕ್ಟ್. ಚೆನ್ನಾಗಿ ಆ್ಯಕ್ಚುಲಿ ಎಸ್, ನಿಜ. ಅದು ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ನಮಗೂ ಹಾಗೆ ಅನ್ನಿಸ್ತು. ನೀವು ತುಂಬ ಬೇರೆ ಬೇರೆ ಏಜ್ ಗ್ರೂಪ್ ಅವ್ರು ಇದ್ದರೂ ಕೂಡ ನಿಮ್ಮ ಕೋಆರ್ಡಿನೇಷನ್ ಪರ್ಫೆಕ್ಟ್ ಇತ್ತು, ಪರ್ಫೆಕ್ಟ್ ಇತ್ತು. ಮತ್ತು ಎಲ್ಲರೂ ಆ ಗರ್ಭ ಟರ್ನ್ ಮಾಡಬೇಕಾದ್ರೆ ಎಲ್ಲರದು ಎನರ್ಜಿ ಬೌನ್ಸಿಂಗ್ ಆಗಿತ್ತು, ಸಖತ್ತಾಗಿತ್ತು, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಹಾಯ್ ಡ್ರೀಮ್ ರಿದಮಿಕ್. ಹಾಯ್ ತುಳು ಬರ್ಪುಂಡದೆ ಬರ್ಪುಂಡು ಸರ್. ಎಸ್ ಹೆಂಗೆ ಖುಷಿ ಅಂಡ್ ದಾದ ಪಂಡ ಒಂಜಿ ಇಂಡಿಯನ್ ಫೋಕ್ ಸ್ಪೆಷಲಿ ಗುಜರಾತಿ ಗರ್ಭ. ಸೊ ಬಾರಿ ಶೋಕ್ಡ್ ಐತ ಎಕ್ಸಾಕ್ಟ್ ಸ್ಟೆಪ್ನ ಅಥೆಂಟಿಸಿಟಿನ ಮೇಂಟೈನ್ ಮಂತದ ಪರ್ಫಾರ್ಮೆನ್ಸ್ನ ಇಸ್ ಕಮೆಂಡೇಬಲ್. ಓಕೆ ನಿಕಲ ಅವೇ ಡಾನ್ಸ್ ದ ಪ್ಲಸ್ ಪಾಯಿಂಟ್. ಆ ಫಾರ್ಮ್ನ ಅಂಚೆನೇ ಪತ್ತೊಂಬತ್ತು ನಿಕಲ್ ಪರ್ಫಾರ್ಮೆನ್ಸ್ ನಿಂಗೆ ಮಸ್ತ್ ಖುಷಿ ಆ್ಯಂಡ್ ಆ ಫಾರ್ಮ್ ದಾದ ರಿಕ್ವೈರ್ಮೆಂಟ್ನ ಒಂಜಿ ಕಾಸ್ಟ್ಯೂಮ್ ಆವಡು ಒಂಜಿ ಪ್ರೆಸೆಂಟೇಷನ್ ಆವಡು ಅವು ಇತ್ತು ನಿಕಲ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಎಸ್ ವೆರಿ ಗುಡ್. ಆ್ಯಂಡ್ ಸ್ಪೆಷಲಿ ದಟ್ ಸ್ಮಾಲ್ ಗರ್ಲ್ 9 years ಇವ್ರನ್ನ ಪುದರ್ತದೆ ಲಹರಿ. ಯು ಪರ್ಫಾರ್ಮ್ ವೆರಿ ವೆಲ್. ಓಕೆ ಫುಲ್ ಸಿಟ್ಟಿಂಗ್ ಸ್ಟೆಪ್ಸ್ ಪೂರ ಕ್ಲೀನ್ ಅದು ಮಂತೊಂದಿತ್ತ. ವೆರಿ ಗುಡ್ ಲಹರಿ. ಓಕೆ ಆ್ಯಂಡ್ ನನೊಂಜಿ ನೆನಪದಿಲೆ ವೆಸ್ಟರ್ನ್ ಮಂತದ ಪಲ್ಟಿ ಹಾಕಣ ಮಾತ್ರ ಡಾನ್ಸರ್ ಸೆಲೆಕ್ಟ್ ಆಪ ಅಂಚಮಂತ ನಿಜ್ಜಿ. ಪ್ರತಿ ಡಾನ್ಸ್ ಫಾರ್ಮ್ಗೆ ಐತನೊಂಜಿ ಸ್ಟೈಲ್ ಉಂಡು. ಗುಜರಾತಿ ಗರ್ಭನ್ ಈ ಲೆವೆಲ್ಡೆ ಕನೋಲಿ ಹೊರತು ಒಂದೇದು ಮಿತ್ ಕನಾಯರ್ ಆಪುಜಿ. ಓಕೆ ದಾಪಂಡ ಐತೊಂದು ಬೇಸಿಕ್ಸ್ ಉಂಡು. ಇದು ಕ್ಲಾಸಿಕಲ್ ಆವಡು, ಕಥಕ್ ಆವಡು, ಅದು ಎನಿ ಇಂಡಿಯನ್ ಫಾರ್ಮ್ಸ್ಗೆ ಐತ ಒಂಜಿ ಲೆವೆಲ್ ಉಂಡು. ಅಡೆ ಮುಟ್ಟ ನಿಕಲ್ ಮಂತಡ ಯು ಆರ್ ಗೋಯಿಂಗ್ ಟು ಸೆಲೆಕ್ಟ್. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. So congratulations Dream Rhythmic. It was an apt performance, full energy ittund, expression ittund, and both the judges mutual discuss mandu ee decision by the encha feel avundu select aybaka. ಮಸ್ತ್ ಖುಷಿ ಅವನು ಸರ್. Okay, ಏರ್ ನಿಕಲ ಕೊರಿಯೋಗ್ರಾಫರ್ ಉಂದತ ಪ್ರತೀಕ್ಷಾ. Okay, ಹಾಯ್ ಪ್ರತೀಕ್ಷಾ. ಸೊ ನೀವು ಏನು ಕಾನ್ಸಂಟ್ರೇಟ್ ಮಾಡಿದ್ದೀರಿ ನಿಮ್ಮ ಟೀಮ್ ಮೇಲೆ? ಏನು ಚೆನ್ನಾಗಿ ಬರಬೇಕು ಅಂದರೆ ಯಾವ ಒಂದು ಅಂಶದ ಮೇಲೆ ನೀವು ಫೋಕಸ್ ಮಾಡಿದ್ದು ಜಾಸ್ತಿ? ಕೋಆರ್ಡಿನೇಷನ್, ನೆಕ್ಸ್ಟ್ ಎನರ್ಜಿ, ಇದೆರಡರ ಮೇಲೆ ತುಂಬ ಕಾನ್ಸಂಟ್ರೇಷನ್ ಮಾಡಿ ಪರ್ಫಾರ್ಮ್ ಮಾಡಿದ್ದೇವೆ. ಓಕೆ, ಅವ್ರ ಅಡ್ಡಲ ಇರೇಗ ಆ್ಯಕ್ಚುಲಿ ಮಸ್ತ್ ಹೆಲ್ಪ್ ಆತಂಡು. ಇದು ದಟ್ ಸ್ಟ್ರೆಂತ್ ಇಸ್ ಆ್ಯಕ್ಚುಲಿ ಗುಡ್ ಫಾರ್ ದೆಮ್, ರೈಟ್? ಕೋಆರ್ಡಿನೇಷನ್ಲ ಎನರ್ಜಿಲ. ಸೊ ಈಗ ನೀವು ಸೆಲೆಕ್ಟ್ ಆಗಿದ್ದೀರಿ, ಹೌದು, ಬಟ್ ಇನ್ಮೇಲೆ ಕಾಂಪಿಟೇಷನ್ ಟಫ್ ಆಗುತ್ತೆ, ಥೀಮ್ಸ್ ಇರುತ್ತೆ. ಸೊ ಇವತ್ತು ಖುಷಿ ಪಡಿ, ನಾಳೆನ ಮತ್ತೆ ಹಾರ್ಡ್ ವರ್ಕ್ ಮಾಡಿ, ಇನ್ನೂ ಯು ಶುಡ್ ಕಮ್ ಬ್ಯಾಕ್ ವಿತ್ ಅ ಬಿಗರ್ ಬ್ಯಾಂಗ್. ಓಕೆ 100%. and Pratiksha ಈ ಸ್ಟೇಜ್ ಏಪಲ ಸಮಥಿಂಗ್ ನ್ಯೂ ಬತ್ತಂಡ ರಿಯಲಿ ವೆಲ್ಕಮ್ ಅನ್ಪ. ಇಂದ ಎಂಕಲ ಕೈಟಿಜಿ ಸಮಥಿಂಗ್ ನ್ಯೂ ಕನ್ಲೆ ಇಂಚಿನ ಎನರ್ಜಿ ಪರ್ಫೆಕ್ಷನ್ಸ್ ಪತ್ತೊಂಬಲೆ ದಾದ ಕಂತಿಂಡಲ್ಲ. ಓಕೆ, ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಡಾನ್ಸ್ ವಾರಿಯರ್ ಸೀಸನ್ 2 ಇದರ ಆಡಿಷನ್ ನ ಬರ್ಲಿ ಸೆಲೆಕ್ಟ್ ಆಗಿದೆ ಕಾಣಬೇಕಾ? ಬಾ. ಸೊ ಒಂಚೂರು ಪಂಡ್ರೆಲ್ಲ ಬಿಡ್ಜೀರು ಆತೊಂದು ಖುಷಿ ಇಟ್ಟಿಲ್ಲ. ಬಟ್ ಎನಿ ಹೌ ಏನ್ ಸೆಲೆಕ್ಟಾ? ಸೊ ಅನ್ಕೊಂಡಿದ್ರೆ ನೀವು ಸೆಲೆಕ್ಟ್ ಆಗ್ತೀರ ಅಂತ ಹೇಳಿ? ಇಲ್ಲ. ಸೊ ಪ್ರಾಕ್ಟೀಸ್ ಆಗಿಲ್ಲ, ಟೈಮ್ ಸಿಕ್ಕಿಲ್ಲ, ಕಡೆ ಮೂಮೆಂಟಿಗೆ ಈ ಥರ ಆಯಿತು, ಆ ಥರ ಆಯಿತು, ತುಂಬ ಕಾಂಪ್ಲಿಕೇಶನ್ಸ್ ಇತ್ತು ಅಂತ ಹೇಳಿದರು. ಬಟ್ ಈಗ ಸೆಲೆಕ್ಟ್ ಆದ ನಂತರ ಹೇಗೆ ಅನಿಸ್ತವೆ? ತುಂಬ ಖುಷಿ ಆಗ್ತಿದೆ ಸರ್. ಅಂದರೆ ಒಳ್ಳೆ ಫಾರ್ಮಲ್ಲಿ ಬಂದಿದ್ದೀರಾ, ಒಳ್ಳೆ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀರಾ, ಒಳ್ಳೆ ಹಾರ್ಡ್ ಡ್ಯಾನ್ಸ್ ಮಾಡಿದ್ದೀರಿ ಅಂತ ನಮಗೆ ಸೆಲೆಕ್ಷನ್ ಕೊಟ್ಟಿದ್ದರಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನೆಕ್ಸ್ಟ್ ರೌಂಡಿಗೆ ಆಗೋದು ಫುಲ್ ಪ್ರಿಪೇರ್ ಆಗ್ತೀರಾ? 100%. ಸೊ ಇದೇ ಮಾಡ್ತೀವಿ, ಇದಕ್ಕಿಂತಲೂ ಮೇಲೆ ಮಾಡ್ತಾರೆ. ಬಟ್ ಎನಿ ಹೌ ನಾವು ಸೆಲೆಬ್ರೇಟ್ ಯುವರ್ ಸೆಲೆಕ್ಷನ್ ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸಿ ಯು ಇನ್ ಫಸ್ಟ್ ರೌಂಡ್. ಎಸ್ ವೀಕ್ಷಕರೇ, ಇವತ್ತಿನ ಆಡಿಷನ್ ರೌಂಡ್ ಅಂತೂ ತುಂಬಾನೇ ಜಬರ್ದಸ್ತಲ್ಲಿ ನಡೆದಿದೆ. ಸೊ ನಾನು ಬ್ಯಾಕ್ ಸ್ಟೇಜಲ್ಲಿ ಇಂಟರ್ವ್ಯೂ ತೆಗೆಯುವಾಗ ಆಗಿರ್ಬೋದು, ಸೆಲೆಕ್ಟ್ ಆದ ನಂತರ ಆ ಒಂದು ಜೋಶ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಬಟ್ ಎನಿ ಹಾವ್ ಒಂದು ಟೀಮಿಗಿಂತ ಇನ್ನೊಂದು ಟೀಮ್ ಟಕ್ಕರ್ ಕೊಟ್ಟು ಪರ್ಫಾರ್ಮೆನ್ಸ್ ಕೊಟ್ಟಿದೆ. ಸೊ ಎಲ್ಲ ಪರ್ಫಾರ್ಮೆನ್ಸಸ್ಗಳನ್ನು ನೋಡಿದ್ದಾರೆ ನಮ್ಮ ಜಡ್ಜಸ್ ಅವರು. ಸೊ ನಾವು ಇಟ್ಸ್ ಅ ಟೈಮ್ ಜಡ್ಜಸ್ ಅವರ ಜೊತೆ ಅವರ ರಿವ್ಯೂಸ್ಗಳು ಓವರ್ ಆಲ್ ಯಾವ ರೀತಿ ಇತ್ತು ಅಂತ ಕೇಳುವ. ಸೊ ಐ ಲೈಕ್ ಟು ವೆಲ್ಕಮ್ ರೆಸ್ಪೆಕ್ಟೆಡ್ ಜಡ್ಜಸ್, ದಟ್ ಈಸ್ ನೀತು ಶೆಟ್ಟಿ ಹಾಗೆಯೇ ಮಿಸ್ಟರ್ ಸೂರಜ್ ಸನಿಲ್ ಅವರು. ದಯಮಾಡಿ ಇಬ್ಬರು ಕೂಡ ಬರೋದು. ಸೊ ಸುಸ್ತಾಯ್ತಾ ಅಥವಾ ಖುಷಿ ಆಯ್ತಾ ಅಥವಾ ಏನಾಯಿತು? ಬಟ್ ಎನಿ ಹಾವ್ ಎಂಜಾಯ್ ಮಾಡಿದ್ರೆ ಅಂತ ನಂಗೆ ಗೊತ್ತಿದೆ. ಹೊರಗಡೆಯಿಂದ ಎಲ್ಲ ಕೇಳ್ತಾ ಇದ್ದೆ ನಾನು ಬ್ಯಾಕ್ ಸ್ಟೇಜಲ್ಲಿ. ಬಟ್ ಓವರ್ ಆಲ್ ಟೀಮ್ಸ್ಗಳ ಪರ್ಫಾರ್ಮೆನ್ಸ್ ಬಂದುಬಿಟ್ಟು ದ ಎಕ್ಸ್ಪೀರಿಯನ್ಸ್ ಆಫ್ ದ ಆಡಿಷನ್ ಹೇಗಿತ್ತು ಮೇಡಮ್? ಎಸ್, ಫಸ್ಟ್ ಆಫ್ ಆಲ್ ವಿತ್ ನೀತು ಶೆಟ್ಟಿ ಇವರಿಂದ. ಥ್ಯಾಂಕ್ಸ್ ಡಿಕ್ಸನ್. ಐ ಥಿಂಕ್ ಒಂದು ಶೋನ ತುಂಬ ಗ್ರೇಟ್ ಮಾಡೋದು ಯಾರು ಅಂತಂದರೆ ಕಂಟೆಸ್ಟೆಂಟ್ಸ್ ಆ ವೇದಿಕೆನ ಎಷ್ಟು ಸೀರಿಯಸ್ ಆಗಿ ತಗೋತಾರೋ, ಅವ್ರು ಎಷ್ಟು ಸೀರಿಯಸ್ ಆಗಿ ಪರ್ಫಾರ್ಮ್ ಮಾಡ್ತಾರೋ ಆವಾಗಲೇ ಆ ಶೋ ತುಂಬ ಗ್ರೇಟ್ ಆಗೋದು. ಸೊ ಇವತ್ತು ಈ ವೇದಿಕೆಯಲ್ಲಿ ನಮಗೆ ಸಿಕ್ಕಿದ್ದು ಅದು. ದ್ಯಾಟ್ ಇಸ್ ವಾಟ್ ವಿ ಗಾಟ್ ಟುಡೇ. ಸೊ ತುಂಬ ಟೀಮ್ಸ್ ಇತ್ತು. ನಮಗೆ ಯಾರನ್ನ ಪೆಂಡಿಂಗಲ್ಲಿ ಇಡೋದು, ಯಾರನ್ನ ಸೆಲೆಕ್ಟ್ ಮಾಡೋದು, ಆ ಥರ ಒಂದು ಬಂದುಬಿಡ್ತು. ಬಿಕಾಸ್ ಎಲ್ಲರನ್ನೂ ಸೆಲೆಕ್ಟ್ ಮಾಡಿಬಿಡೋಣ ಅಂತ ಅನಿಸ್ತಾ ಇತ್ತು.
ಸೊ ಐ ಥಿಂಕ್ ನಮ್ಮ ಟಿ ವಿಯವರು ಕೊಟ್ಟಿರುವಂಥ ಒಂದು ವೇದಿಕೆಯನ್ನು ಇವತ್ತಿನ ಕಂಟೆಸ್ಟೆಂಟ್ಸ್ ಎಲ್ಲರೂ ಕೂಡ ತುಂಬ ಅದನ್ನು ಮನಸ್ಸಿಗೆ ತಗೊಂಡು ಈ ಸ್ಟೇಜ್ನ ತುಂಬ ಚೆನ್ನಾಗಿ ಉಪಯೋಗಿಸಿದ್ರು. ಸೊ ಜಡ್ಜ್ ಸ್ಥಾನದಲ್ಲಿ ಕೂತ್ಕೊಳ್ಳೋದು ತುಂಬ ಸೇಕ್ರೆಡ್ ಕೆಲಸ. ಅಂದರೆ ನಾವಲ್ಲಿ ಕೂತ್ಕೊಂಡಾಗ ನಾವು ತುಂಬ ಒಂದು ಏನು ಹೇಳೋದು, ತುಂಬ ನ್ಯೂಟ್ರಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಆ ಕೆಲಸಕ್ಕೆ ಆ ಜಾಗಕ್ಕೆ ತುಂಬ ಗೌರವ ಕೊಡಬೇಕಾಗುತ್ತೆ. ಸೊ ಇಟ್ ವಾಸ್ ವೆರಿ ನೈಸ್. ನನಗೆ ತುಂಬ ಖುಷಿ ಆಯಿತು ಇವತ್ತು. ಎನಿ ಹಾವ್ ಎಸ್ ಅಫ್ಕೋರ್ಸ್ ಸೂರಜ್ ಸನಿಲ್ ಅವರು ಎಕ್ಸಿಟ್ಗೆ ಬಂದಾಗ ಏನೊಂದಿತ್ತ 2 ಕ್ವಶನ್ ಕೇಳ್ತಾ ಇದ್ದೆ ಜಡ್ಜಸ್ನವರ ಬಗ್ಗೆ, ಯಾರು ಫೇವ್ರೇಟ್, ಯಾರನ್ನು ನೋಡಿದ್ರೆ ನರ್ವಸ್ ಆಗ್ತಾ ಇತ್ತು ಅಂತ ಹೇಳಿ. ತುಂಬ ಜನರಿಗೆ ನೀತು ಶೆಟ್ಟಿ ಅವರು ತುಂಬ ಫೇವ್ರೇಟ್ ಆಗಿದ್ದೀರಾ, ಆ್ಯಂಡ್ ತುಂಬ ಜನ ಗರ್ಲ್ಸ್ನವರಿಗೆ ಸೂರಜ್ ಸನಿಲ್ ಅವರು ತುಂಬ ಫೇವ್ರೇಟ್ ಆಗಿದ್ದಾರೆ. ಆ್ಯಂಡ್ ಯಾರನ್ನು ನೋಡಿದ್ರೆ ಹೆದರಿಕೆ ಆಗ್ತಾ ಅಂತ ಹೇಳಿದ್ರು, ಕೆಲವ್ರದ್ದು ಸೂರಜ್ ಸನಿಲ್ ಅವರು ಹೇಳ್ತಾ ಇದ್ರು, ಕೆಲವೊಮ್ಮೆ ನೀತು ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ರು. ಬಟ್ ಎನಿ ಹಾವ್ ಸೂರಜ್ ಸನಿಲ್ ಅವರು ಕಮೆಂಟ್ಸ್ ಕೊರ್ನಾಗ ಇಂಗ್ಲಿಗೆ ಒಂಚೂರು ಪೋಡಿಗೆ ಒಂದಿತ್ತು ನಂದು ಪರೊಂದಿತ್ತೇನೆ. ಬಟ್ ಎನಿ ಹಾವ್ ಫ್ರಮ್ jokes apart, yes sir, panle enchant irna overall experience. ಡಾನ್ಸ್ ವಾರಿಯರ್ಸ್ ಸೀಸನ್ 2 ಆಡಿಷನ್ಸ್ ಬಗ್ಗೆ ಪನ್ನಡಂದಾಂಡ ಒಂಜಿ ಅದ್ಭುತವಾಯಿನ ಆಡಿಷನ್ಸ್ ದಾಯಪಂಡ ಎಂಕಿನಿ ಕುಡ್ಲದ ಟ್ಯಾಲೆಂಟ್ ಅತ್ತಂದ ಬ್ಯಾಂಗ್ಳೂರ್, ಚಿಕ್ಕಮ್ಯಾಂಗ್ಳೂರ್, ಅಂಕೋಲಾ ಅಂಚ ಬೇತೆ ಬೇತೆ ಕಡೆದು ಬೈದೇರು. ಸೊ ಐ ಥಿಂಕ್ ಎಂಕಿನಿ ಕುಡ್ಲಡ್ ಕುಲ್ದ ಆಡಿಷನ್ ಮಂತಂದ ಆಯ್ಜಿ ಓವರ್ ಆಲ್ ಕರ್ನಾಟಕದ ಟ್ಯಾಲೆಂಟ್ಸ್ ಮೂಲ್ ತುಯರತಿಕನ್. ಸೊ ಇಟ್ ಈಸ್ ಗೋಯಿಂಗ್ ಟು ಬ್ಯಾನ್ ಸ್ಟೇಟ್ ಲೆವೆಲ್ ಆ್ಯಂಡ್ ಆಲ್ಮೋಸ್ಟ್ ನ್ಯಾಷನಲ್ ಲೆವೆಲ್ ಆಡಿಷನ್ಸ್ ಅಕ್ಕನಿತನ್. ಆ್ಯಂಡ್ ಪ್ರತಿ ಒರಿಯಲ ನೀತು ಪಣ್ಣಕನೆ ಈ ಸ್ಟೇಜಿನ ಸೀರಿಯಸ್ ಆದತ್ತೊಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ. ಒಂಜಿ ಪರ್ಫಾರ್ಮೆನ್ಸ್ ಇಲ್ಲ ಒಂಜಿ ಪರ್ಫಾರ್ಮೆನ್ಸ್ ಡಿಫ್ರೆಂಟ್ ಆದಿತ್ತನ್. ಆ್ಯಂಡ್ ಇಡೀ ಆಡಿಷನ್ ಜರ್ನಿ ಪನ್ನಡಂದಾಂಡ ಇಟ್ಸ್ ಆನ್ ಎಕ್ಸೈಟೆಡ್ ಆ್ಯಂಡ್ ರಿಯಲಿ ಟ್ರೂ ಟ್ಯಾಲೆಂಟ್ಸ್ ಇನ್ ಈ ಸ್ಟೇಜ್ ತಿಕ್ಕದೇರ್. ಆ್ಯಂಡ್ ಡೆಫಿನೆಟ್ಲಿ ಈ ಆಡಿಷನ್ ಎಂಚ ನಡತಂಡು ಏತ್ ಟಫ್ ಇತ್ತಂಡು ಡಿಸಿಷನ್ ದೆಪ್ಪರೆ ಪಂಡ ಕೆಲವೊಂಜಿ ಟೀಮ್ ಅನ್ಎಕ್ಸ್ಪೆಕ್ಟೆಡ್ಲಿ ಒಂಜಿ ನ್ಯೂ ಫಾರ್ಮ್ನ ಬತ್ತದು ಎಡ್ಡೆ ಪರ್ಫಾರ್ಮೆನ್ಸಸ್ ಕೊಡ್ತಾರೆ. ಸೊ ಡೆಫಿನೆಟ್ಲಿ ಡಾನ್ಸ್ ವಾರಿಯರ್ಸ್ ಇಸ್ ಗೋಯಿಂಗ್ ಟು ರಾಕ್ ಇನ್ ದ ಫರ್ದರ್ ರೌಂಡ್ಸ್ ಡೆಫಿನೆಟ್ಲಿ. Okay, thank you. So anyhow, we are going to start up with the new journey, that is Dance Warriors season 2, and of course Mata audience naklini ella veekshakarannu will catch you in round 1. Dance, dance, dance warriors. Dance warriors. Dance, dance, dance warriors. Dance, dance, dance warriors. Dance, dance, dance warriors. ಎಸ್ ಹಾಯ್ ಹಲೋ ನಮಸ್ತೆ ನಮಸ್ಕಾರ ಎಲ್ರಿಗೂ ಕೂಡ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಿಜೆ ಡಿಕ್ಸನ್ ಮಾಡುವಂತಹ ನಮಸ್ತೆ. ಎಸ್ ಅಫ್ಕೋರ್ಸ್ ನೃತ್ಯ ಲೋಕಕ್ಕೆ ನಾಟ್ಯ ಅರಮನೆಗೆ ತಮ್ಗೆಲ್ರಿಗೂ ಸ್ವಾಗತ ಅಂತ ಹೇಳ್ತಾ ದಿಸ್ ಈಸ್ ಯಮುನಾ ಆಶಾ ಸಿಟಿ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಎಸ್ ಆಡಿಷನ್ನ ನಮ್ಮ ಜರ್ನಿ ಆರಂಭ ಆಗಿತ್ತು. ಆಡಿಷನಲ್ಲಿ ಅದೆಷ್ಟೋ ಟೀಮ್ಗಳು ಜಬರ್ದಸ್ತ್ ಆದಂತಹ ಪರ್ಫಾರ್ಮೆನ್ಸ್ ಕೊಟ್ಟು ಅವರಲ್ಲಿರುವಂತಹ ಎಲ್ಲ ನೃತ್ಯ ಶೈಲಿಗಳನ್ನು ತೋರ್ಪಡಿಸಿ ಜಡ್ಜಸ್ನ ಮನಗೆದ್ದಿದ್ದಾರೆ. ಅದಾದ ನಂತರನೂ ಕೂಡ ಅದೆಷ್ಟೋ ತಂಡಗಳ ಕರೆ ಮತ್ತು ಅವರೆಲ್ಲರ ಒಂದು ಅಪೇಕ್ಷೆಯ ಮೇರೆಗೆ ನಾವು ಎಲ್ಲ ನಮ್ಮ ಟಿವಿ ಬಳಗದವರ ಜೊತೆಗೂಡಿ ಒಂದು ವಿಡಿಯೋ ಆಡಿಷನ್ ಅಂತ ಮಾಡ್ತಾ ಇದ್ದೇವೆ. ಸೊ ವಿಡಿಯೋ ಆಡಿಷನ್ ಅಲ್ಲಿ ನಮಗೆ ಸರಿಸುಮಾರು 18 ತಂಡಗಳ ಕರೆ ಬಂದದ್ರಲ್ಲಿ ಕೂಡ ಅತ್ಯುತ್ತಮವಾದಂತಹ 4 ತಂಡಗಳ ಆಯ್ಕೆಯಾಗಿದೆ. ಈ 4 ತಂಡಗಳಲ್ಲಿ ಯಾವೆಲ್ಲ ತಂಡಗಳು ನಮ್ಮ ಮೊದಲ ಸುತ್ತಿಗೆ ಆಯ್ಕೆಯಾಗುತ್ತೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಬಟ್ ಎವ್ರಿಥಿಂಗ್ ಡಿಪೆಂಡ್ ಆನ್ ನಮ್ಮ ಜಡ್ಜಸ್ಗಿಂತ ಇವತ್ತಿನ ಮೆಗಾ ಆಡಿಷನ್ಗೆ ನಮ್ಮ ಜೊತೆಗೆ ಒಬ್ಬರೇ ಜಡ್ಜ್ ಇದ್ದಾರೆ. ದಟ್ ಈಸ್ ಅಫ್ಕೋರ್ಸ್ ನಿಮ್ಗೆ ಗೊತ್ತೇ ಇದೆ, ನಮ್ಮವರೇ ಆದಂತಹ ನೃತ್ಯದಲ್ಲಿ ಎಲ್ರಿಗೂ ಕೂಡ ಬಹಳ ಉತ್ತಮವಾದಂತಹ ಪ್ಲಸ್ and minus ನೀಟಾಗಿ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಸೂರಜ್ ಸನಿಲ್. ಎಸ್ ಹಾಯ್ ಸೂರಜ್ ಬಾಯ್. Hi Vijay Dixon. How are ಎಸ್ you? ಫೈನ್ ಫ್ಯಾಂಟಾಸ್ಟಿಕ್. ಸೊ ಆಡಿಷನ್ ಅಲ್ಲಂತೂ ಸಿಕ್ಕಾಪಟ್ಟೆ ಎಲ್ಲ ಟೀಮ್ಗಳು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೊ ನಿಮ್ಗೆ ಮತ್ತೊಮ್ಮೆ ಪ್ರೆಷರ್ ಜಾಸ್ತಿ ಮಾಡಲಿಕ್ಕೆ, ಇನ್ನು ಸ್ವಲ್ಪ ಕೆಲಸ ಜಾಸ್ತಿ ಮಾಡಲಿಕ್ಕೆ, ಸೊ ಮತ್ತೆ ಆಡಿಷನ್ ಆದ ನಂತರ ಬಳಿಕನೂ ಕೂಡ ನಮಗೆ ಆದಷ್ಟು ಕರೆಗಳು ಬರ್ತಾ ಇತ್ತು. ಸೊ ಅದೆಷ್ಟೋ ಟೀಮ್ಗಳು ವಿ ವಾಂಟ್ ಟು ಗೆಟ್ ಇನ್ ಟು ಡಾನ್ಸ್ ವಾರಿಯರ್ ಸೀಸನ್ 2 ಅಂತ ಆ ಥರ ಏನು ಹೇಳ್ತಾರೆ ಬಹು ಜನರ ಅಪೇಕ್ಷೆಯ ಮೇರೆಗೆ ಮತ್ತೊಮ್ಮೆ ವಿಡಿಯೋ ಆಡಿಷನ್ ನಾವು ಮಾಡಿದ್ವಿ, ಅದು ನಿಮ್ಗೆ ಕೂಡ ಗೊತ್ತಿದೆ. ಸೊ ಹಾಗಿರುವಾಗ ವಿ ಹ್ಯಾವ್ ಸೆಲೆಕ್ಟೆಡ್ 4 ಅಲ್ವಾ? ಹೌದು. ಎಸ್. ಬಟ್ ಹೇಗೆ ಇತ್ತು ಅದರ ಎಕ್ಸ್ಪೀರಿಯನ್ಸ್ ವಿಡಿಯೋ ಆಡಿಷನ್ ಇದ್ದು? ಒಳ್ಳೆ ಟ್ಯಾಲೆಂಟ್ಸ್ ಥ್ರೂ ಔಟ್ ಕರ್ನಾಟಕ ಬಂದಿದ್ದಾರೆ.
ಸೊ ತುಂಬ ಹೆಮ್ಮೆ ವಿಷಯ ಡಾನ್ಸ್ ವಾರಿಯರ್ ಸೀಸನ್ 2ಗೆ ಇಂಥ ಒಂದು ಪಾರ್ಟಿಸಿಪೆಂಟ್ಸ್ ಬಂದಿರೋದು. ಸೊ ನಿಮಗೆಲ್ಲರಿಗೂ ಗೊತ್ತು ಆ ಪ್ರೆಷರ್ ತುಂಬ ಇತ್ತು. ಇನ್ನೂ ನಾವು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ತುಂಬ ತಂಡಗಳ ಕರೆ ಬಂದ ಕಾರಣ ನಾವು ವಿಡಿಯೋ ಆಡಿಷನ್ನ ಮಾಡಿದ್ವಿ. ಸೊ ತುಂಬ ವಿಡಿಯೋಸ್ ಬಂದಿತ್ತು. ಐ ಥಿಂಕ್ 18 ತಂಡಗಳು ರಿಜಿಸ್ಟರ್ ಮಾಡಿದ್ವು ಮತ್ತೊಮ್ಮೆ ವಿಡಿಯೋ ಆಡಿಷನ್. ಎಸ್, ದಟ್ ವಾಸ್ ವೆರಿ ನೈಸ್ ಅಲ್ವಾ? ಅದು ಒಂದು ಸಕ್ಸಸ್ ಸ್ಟೆಪ್ ಅಂತ ಅನ್ಕೋತೀನಿ. ಯಾಕಂದರೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋಗಲೇ ಇಷ್ಟು ಡಿಮಾಂಡ್ ಬಂದಿರೋದು. ಎಸ್, ಇಟ್ಸ್ ಎ ಪ್ರೌಡ್ ಮೂಮೆಂಟ್ ಫಾರ್ ನಮ್ಮ ಟಿವಿ. ಆಫ್ ಕೋರ್ಸ್. ಸೊ 18ಅಲ್ಲಿ ಎಲ್ಲ ಮೈನಸ್ ಪ್ಲಸ್ ಎಲ್ಲ ಮಾಡಿ 4ನೇ ಉಳಿಸ್ಬಿಟ್ರಾ? ಹೌದು. ವಿ ಆರ್ ಲುಕಿಂಗ್ ಫಾರ್ ದ ಕ್ವಾಲಿಟಿ ಆಫ್ ದ ಪರ್ಫಾರ್ಮೆನ್ಸ್. ಅದಕ್ಕೋಸ್ಕರ ಕ್ವಾಲಿಟಿ ಮೇಂಟೈನ್ ಮಾಡಬೇಕಂತ ತುಂಬ ಸ್ಟ್ರಿಕ್ಟ್ ಜಜ್ಮೆಂಟ್ ಮಾಡಿ ವಿಡಿಯೋ ಆಡಿಷನಿಂದ ಕೇವಲ 4 ಟೀಮನ್ನು ಸೆಲೆಕ್ಟ್ ಮಾಡಿದ್ದೇವೆ. ಬಟ್ ಆ 4 ಟೀಮನ್ನು ಈಸಿಯಾಗಿ ಫಸ್ಟ್ ರೌಂಡಿಗೂ ನೀವು ಬಿಡ್ತಾ ಇಲ್ಲ. ಅವರು ವಿಡಿಯೋ ಆಡಿಷನಲ್ಲಿ ಏನು ಕಳಿಸಿದ್ರು ಅದನ್ನು ನಾವು ಲೈವ್ ಆಗಿ ಸ್ಟೇಜಲ್ಲಿ ನೋಡಲಿಕ್ಕೆ, ಯಾಕೆಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್, ಅವರ ಪರ್ಫಾರ್ಮೆನ್ಸ್ ಆ್ಯಂಡ್ ಸ್ಟೇಜ್ ಅಪಿಯರೆನ್ಸ್ ಹೇಗಿದೆ ಅನ್ನೋದು ಇವತ್ತು ಜಡ್ಜ್ ಆಗುತ್ತೆ. ಅದರ ಮುಖಾಂತರ ಈ 4 ಜನನು ಸೆಲೆಕ್ಟ್ ಆಗ್ಬೋದು ಅಥವಾ ಕೇವಲ ರಿಜೆಕ್ಟ್ ಆಗಲೂಬಹುದು ಅಲ್ವಾ? ಸೊ ಫಸ್ಟ್ ರೌಂಡಿಗೆ ಈ 4 ತಂಡಗಳಲ್ಲಿ ಯಾವ ತಂಡಗಳು ಹೋಗುತ್ತೆ ನಮಗೂ ಗೊತ್ತಿಲ್ಲ. ಬಟ್ ವಿಡಿಯೋ ಆಡಿಷನ್ ಮುಖಾಂತರ ಅವರ ಪರ್ಫಾರ್ಮೆನ್ಸ್ ಏನು ಕೊಟ್ಟಿದ್ರು ಅದು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ಇಲ್ಲೀಗ ನಡೆಯುತ್ತೆ. ಆ್ಯಂಡ್ ನಮ್ಮ ಜಡ್ಜ್ ಡೆಫಿನೆಟ್ಲಿ ಯಾವ ಒಂದು ತಂಡ ನಮ್ಮ ಮೊದಲ ಸುತ್ತಿಗೆ ಹೋಗುತ್ತೆ ಅಂತ ಸೊ ಅವರು ಡಿಸೈಡ್ ಮಾಡ್ತಾರೆ. ಸೊ ಲೆಟ್ ಸ್ಟಾರ್ಟ್. ಹಾಗಾದ್ರೆ ವಿಲ್ ಗೋ ವಿತ್ ದ ಫಸ್ಟ್ ಟೀಮ್, ದಟ್ ಈಸ್ ಬೆಸ್ಟ್ ಗೈಸ್ ಕುಂದಾಪುರ. ವಜ್ರಾಯುಧಂ ಮದಮರ್ದನ ಬಂ 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 ಭುವನ ಗಾತ್ರ ಜ್ವಲನ ನೇತ್ರ ಗಹನ ಪಾತ್ರ ಘನವನ ಧೀರ ದಹನ ಗೋಲ ಧಮನ ಕಾಲ ಧರಣಿ ಲೀಲ ಜಯ ಜಯ ಶೂರ ಓಂಕಾರ ಕ್ರೀಂಕಾರ ಬೀಜಾಕ್ಷರಾಯ ನೀ ಬಂದರೆ ಕಂಟಕ ಭಂಗಮಾಯ ಆಕಾಶದೀ ಹಾರಿದ ಮುದ್ದುರಾಯ ಕಾಲಾಂತಕ ತನ್ಮಯ ಚಿನ್ಮಯ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ತಿಮ್ಮಿರಲ್ಲಿ ಕುಣಿಯುವವರ ನರಕಕ್ಕೆ ಕಳಿಸಿಕೊಡುವ ನರ ನರ ನರಳಿಸಿಡುವ ನಿಜ ಮನವಾನರ ಕೆದರಿದ ಜಟೆಯ ಸರಿಸಿ ಕರದಲ್ಲಿ ಖಡಗ ಧರಿಸಿ ನಡೆಯಲಿ ಕಿಡಿಯ ಹರಿಸಿ ಚಲಿಸಿದ ಭೀಕರ ಎದುರಿಗೆ ಹೋಗಬೇಡದಯ್ಯ ಕೆಣಕಲೆ ಬೇಡ ಬ್ರಹ್ಮಚಾರಿಯ ವಜ್ರ ಮುಷ್ಟಿಲಿ ಆಗೋ ಪ್ರಹಾರ ತಾಣುಗೆ ಆಗಿಲ್ಲ ಆಗ್ರಹ ತಾರ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ ಬಜರೆ ಬಜರೆ ಬಜ 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 ಬಜರೆ ಬಜರಂಗಿ
ವಾವ್, ವಿಡಿಯೋ ಆಡಿಷನಲ್ಲಿ ಈ ಡಾನ್ಸ್ ಕೊಟ್ಟು ಮತ್ತೊಮ್ಮೆ ಸೆಕೆಂಡ್ ಟೈಮ್ ಇದೇ ವೇದಿಕೆಯಲ್ಲಿ ಮಾಡಿದ್ದೀರಾ. ಬಹಳ ಚೆನ್ನಾಗಿತ್ತು ಕಾಸ್ಟ್ಯೂಮ್ ವೈಸ್. ಬಟ್ ಎನಿವೇ, ಫಸ್ಟ್ ರೌಂಡಿಗೆ ಹೋಗ್ತೀರಾ ಇಲ್ವಾ ಅದು ನಂಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಜಡ್ಜ್ ಇದ್ದಾರೆ, ಸೂರಜ್ ಸರ್ ಇದ್ದಾರೆ, ಅವ್ರ ಹತ್ರನೇ ಡೈರೆಕ್ಟ್ಲಿ ಕೇಳುವ. ಎಸ್ ಸೂರಜ್ ಸರ್, ದಿಸ್ ಇಸ್ ಬೆಸ್ಟ್ ಗೈಸ್ ಕುಂದಾಪುರ. ಸೊ ಫಸ್ಟ್ ಆಫ್ ಆಲ್ ಒಂದು ಆಡಿಷನ್ ಪಾರ್ ಮಾಡಿದ್ದಾರೆ, ವಿಡಿಯೋ ಆಡಿಷನ್. ಸೊ ನಾವ್ ಇಟ್ಸ್ ದೇ ಆರ್ ಡಿಸಿಷನ್ಸ್. ಹಾಯ್ ಬೆಸ್ಟ್ ಗೈಸ್ ಕುಂದಾಪುರ. ನೀವು ತುಂಬ ಅದ್ಭುತವಾಗಿ ಡಾನ್ಸ್ ಮಾಡಿದ್ದೀರ. ನೀವು ಸೂಪರ್, ಯುವರ್ ಎನರ್ಜಿ, ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫುಲ್ ಟೀಮಲ್ಲಿ ನನಗೆ ಆ ಇಂಟೆನ್ಸಿಟಿ ಕಾಣ್ತಾ ಇತ್ತು. ಅಂದರೆ ಚೆನ್ನಾಗಿ ಮಾಡಬೇಕು, ಮತ್ತು ಒಂದು ಆಂಜನೇಯದು ಸಾಂಗ್ ತೊಗೊಂಡಾಗ ಅದರದೇ ಒಂದು ಪವರ್ ಇರುತ್ತೆ, ಅದು ನನಗೆ ನಿಮ್ಮ ಟೀಮಲ್ಲಿ ಕಾಣಲಿಕ್ಕೆ ಸಿಕ್ತು. ದ್ಯಾಟ್ ಈಸ್ ವೆರಿ ವೆರಿ ಗುಡ್. ಆ್ಯಂಡ್ ತುಂಬ ಖುಷಿಯಾಯಿತು. ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಟೀಮಲ್ಲಿ ಹುಡುಗರ ಎಲ್ಲ ಸ್ಟೆಪ್ನ ಮಾಡಿದ್ದಾರೆ. ಸೊ ದ ಪವರ್ ಆಫ್ ದ ಗರ್ಲ್ಸ್ ಆಲ್ಸೋ ಕ್ಯಾನ್ ಬಿ ಸೀನ್. ವೆರಿ ಗುಡ್. ಸೊ ದೇರ್ ಇಸ್ ಅ ಈಕ್ವಲ್ ಬ್ಯಾಲೆನ್ಸ್ ಬಿಟ್ವೀನ್ ದ ಗೈಸ್ ಆ್ಯಂಡ್ ದ ಗರ್ಲ್ಸ್ ಇನ್ ದ ಹೋಲ್ ಟೀಮ್. ಆ್ಯಂಡ್ ಸ್ವಲ್ಪ ಕೋಆರ್ಡಿನೇಷನ್ ಬಗ್ಗೆ ಫ್ಯೂಚರಲ್ಲಿ ನೀವು ಸೆಲೆಕ್ಟ್ ಆದರೆ ವರ್ಕ್ ಮಾಡಬೇಕು. ಓಕೆ, ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಆಯಿತು ಡಾನ್ಸ್ ಫಾರ್ಮೇಷನ್, ಈವನ್ ಕಾಸ್ಟ್ಯೂಮ್, ನೀವು ಯೂಸ್ ಮಾಡಿದ ಪ್ರಾಪ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ರೌಂಡ್ ಡಾನ್ಸಿಗೆ ರೆಡಿಯಾಗಿದ್ದೀರಾ? ಹೇಗೆ ರೆಡಿ ಆಗಿದ್ದೀರಾ? ಸೊ ಈ ಡಾನ್ಸಿಗಿಂತನೂ ಅದು ಚೆನ್ನಾಗಿ ಬರಬೇಕು. ಹೇಗೆ ರೆಡಿ ಆಗಿದ್ದೀರಾ? ತುಂಬ ಎಫರ್ಟ್ ಹಾಕಿದ್ದೀರಾ. ಸೊ ನೀವು ರೆಡಿ ಇದ್ದೀರಾ ನೆಕ್ಸ್ಟ್ ಡಾನ್ಸಿಗೆ? ಸೊ ರೆಡಿ ಹೋಗಿ. ಸೊ ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. ಕಂಗ್ರ್ಯಾಚುಲೇಷನ್ಸ್. ಯಮುನಾ ಆಶಾ ಸಿಟಿ ಡಾನ್ಸ್ ವಾರಿಯರ್ಸ್ ಸೀಸನ್ 2 ಪವರ್ಡ್ ಬೈ ಅಮೃತ್ ನೋನಿ ಮತ್ತು ನಿಪಾನ್ ಪೇಂಟ್ಸ್. ಎಸ್, ಈಗಾಗಲೇ ಒಂದು ತಂಡ ಮುಂದಿನ ಮೊದಲ ಸುತ್ತಿಗೆ ಆಯ್ಕೆ ಆಗಿದೆ. ಸೊ ವಿಡಿಯೋ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಗೆ ನೆಕ್ಸ್ಟ್ ಇಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಬರ್ತಾ ಇರುವಂತಹ ತಂಡ ದಟ್ ಈಸ್ ಬೀಟ್ ರಾಕರ್ಸ್ ಬೆಳ್ತಂಗಡಿ. Every day I'm shuffling. Shuffling. So this is Beat Rockers ಬೆಳ್ತಂಗಡಿ. ವಾವ್, ಸೂಪರ್. ಸೊ ಸಣ್ಣ ಮಕ್ಕಳು, ದೊಡ್ಡವರು, ಯಂಗ್ಸ್ಟರ್ಸ್, ಇಟ್ಸ್ ಅ ಮಿಕ್ಸ್ಡ್ ಗ್ರೂಪ್ ಅಂತ ಹೇಳ್ಬೋದು. ಎಸ್ ಸೂರಜ್ ಸರ್, ಹೇಗಿತ್ತು ಇವರ ಪರ್ಫಾರ್ಮೆನ್ಸ್? ಬೀಟ್ ರಾಕರ್ಸ್ ಹೇಗಾಯಿತು ಪರ್ಫಾರ್ಮೆನ್ಸ್ ಮಾಡಿ ಇವತ್ತು? ತುಂಬ ಖುಷಿ ಆಯ್ತು ಸರ್. ಅಂದರೆ ವಿಡಿಯೋದಲ್ಲಿ ಮಾಡೋದು ಬೇರೆ, ಇವತ್ತು ಲೈವ್ ಸ್ಟೇಜಲ್ಲಿ ಮಾಡುವಾಗ ಹೇಗೆ ಅನಿಸ್ತು? ಖುಷಿ ಆಯಿತಾ? ಟೆನ್ಷನ್ ಆಯಿತಾ? ಇಲ್ಲ ಟೆನ್ಷನ್ ಏನಿರಲಿಲ್ಲ, ಆ್ಯಕ್ಚುಲಿ ಮಾಡಿರೋದು. ಸೊ ನಿಮ್ಮ ಟೀಮ್ದು ಬೆಸ್ಟ್ ಪಾರ್ಟ್ ಅಂದರೆ ಗುಡ್ ಕೋಆರ್ಡಿನೇಷನ್. ತುಂಬ ಕೋಆರ್ಡಿನೇಷನ್ ಇತ್ತು. ಆ್ಯಂಡ್ ಎಲ್ಲರೂ ಸ್ಟೆಪ್ನ ಫಿನಿಶಿಂಗ್ ಮಾಡ್ತೀರಾ. ದ್ಯಾಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಯುವರ್ ಟೀಮ್. ಆ್ಯಂಡ್ ದ ಮಿಡಲ್ ಗೈ, ಹಿ ವಾಸ್ ವೆರಿ ಎಕ್ಸ್ಪ್ರೆಸಿವ್. ಆ್ಯಂಡ್ ಋತ್ವಿಕ್ ವೆರಿ ಗುಡ್, ತುಂಬ ಒಳ್ಳೆ ಸ್ವ್ಯಾಗ್ ಇದೆ. ಆ್ಯಂಡ್ ನಿಮ್ಮದು ಲಾಕಿಂಗ್ ಸೆಕ್ಷನ್ ತುಂಬ ಇಷ್ಟ ಆಯಿತು. ಸೊ ಇಷ್ಟು ಹೇಳಿದ ಮೇಲೆ ಡೆಫಿನೆಟ್ಲಿ ಯು ಆರ್. So congratulations and do well in the next round. Okay, all the best. ಸೊ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ಪ್ರೆಷರ್ ಕೂಡ ಜಾಸ್ತಿ ಇರುತ್ತೆ, ಜವಾಬ್ದಾರಿನೂ ಜಾಸ್ತಿ ಇರುತ್ತೆ. ಸೊ ಮೊದಲ ಸುತ್ತಿಗೆ ಬರ್ಲಿಕ್ಕೆ ರೆಡಿನಾ? ಎನರ್ಜಿ ತೋರಿಸ್ರಪ್ಪ, ಕಮ್ ಆನ್. Yes, so next let's see in first round. Thank you. Yes, ವೀಕ್ಷಕರೇ, ಸೊ ನಮ್ಮ ಡಾನ್ಸಿನ ಜುಗಲ್ಬಂದಿ
ಒಂದು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಸೊ ಟೀಮ್ಗಳ ಪರ್ಫಾರ್ಮೆನ್ಸ್ ಈ ಥರ ಇದೆಯಾ? ಈಗಾಗಲೇ ಬಂದಂತಹ ತಂಡಗಳು ಸೆಲೆಕ್ಷನ್ ಕೂಡ ಆಗಿದೆ. ಸೊ ನೆಕ್ಸ್ಟ್ ಟೀಮ್ ಬರೋದಕ್ಕಿಂತ ಮುಂಚೆ ವಿ ಆರ್ ಗೋಯಿಂಗ್ ಟು ಟೇಕ್ ಅ ಶಾರ್ಟ್ ಬ್ರೇಕ್. ಸೊ ಲೆಟ್ಸ್ ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೈನ್ ವೀಕ್ಷಕರೇ. ದಟ್ ಈಸ್ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಆ್ಯಂಡ್ ನಿಮ್ಗೆ ಗೊತ್ತಾ ಇದೆ, ನೃತ್ಯದ ಲೋಕ ಅಂತ ಹೇಳ್ಬೋದು, ನಾಟ್ಯದ ಅರಮನೆ ಅಂತ ಯಾವಾಗಲೂ ನಾನು ಹೇಳ್ತೇನೆ. ದಟ್ ಈಸ್ ನಮ್ಮ ಟಿವಿ. ಜೊತೆಗೆ ಯಮುನಾ ಆಶಾ ಸಿಟಿ ಡಾನ್ಸ್ ವಾರಿಯರ್ ಸೀಸನ್ 2 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಮತ್ತು ಅಮೃತ್ ನೋನಿ. ಜೊತೆಗೆ ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಬಿರುವೆರು ಕುಡ್ಲ, ಶಶಿ ಸೋಪ್, ದಿ ಭಾಗವ್ ಎಂಟರ್ಪ್ರೈಸಸ್, ದಿ ರೇಮಂಡ್ ಶಾಪ್, ಆಭರಣ್ ಜುವೆಲ್ಲರ್ಸ್ ಬ್ಯಾಂಗಲೂರ್, ಜೊತೆಗೆ ಶಶಿ ಸೋಪ್. ಸೊ ವೀಕ್ಷಕರೇ, ನೆಕ್ಸ್ಟ್ ಕಂಟೆಸ್ಟೆಂಟ್ ವೇದಿಕೆಗೆ ಕರೆಯುವಂತಹ ಟೈಮ್. ಪ್ರತಿಯೊಂದು ಕಲೆಯ ಹಿಂದೆ ಪರಿಶ್ರಮ ಇರುತ್ತೆ ಆ್ಯಂಡ್ ಪರಿಶ್ರಮಕ್ಕೆ ತಕ್ಕಂತೆ ಅವರವರ ಪ್ರತಿಫಲ ಅವರವರ ಪ್ರತಿಯೊಂದು ಪರಿಶ್ರಮದ ಹಿಂದೆ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಖಂಡಿತವಾಗ್ಲೂ ಆಡಿಷನ್ ಆದ ನಂತರ ಬಂದಂತಹ ಎಲ್ಲ ತಂಡಗಳಿಗೆ ವಿಡಿಯೋ ಆಡಿಷನ್ ನಡೆಸಿದ್ದು, ಆ ವಿಡಿಯೋ ಆಡಿಷನಲ್ಲಿ ಸೆಲೆಕ್ಟ್ ಆದ 4 ತಂಡಗಳಲ್ಲಿ ಇದೀಗಾಗಲೇ 2 ತಂಡದ ಪರ್ಫಾರ್ಮೆನ್ಸ್ ಆಗಿದೆ. 2 ತಂಡಗಳು ಮೊದಲ ಸುತ್ತಿಗೆ ಬರ್ತಾ ಇವೆ. ಸೊ ನೆಕ್ಸ್ಟ್ ಬರ್ತಾ ಇರುವಂತಹ ಮುಂದಿನ 3ನೇ ತಂಡ ಮೆಗಾ ಆಡಿಷನ್ ಅಲ್ಲಿ, ದಟ್ ಈಸ್ ವಿ ರಾಕ್ಸ್ ಉಡುಪಿ. कभी भी किसी का हुलिया देख के उसकी औकात का अंदाजा नहीं लगाने का, क्योंकि ऐसा आदमी बहुत खतरनाक होता है. We back. आइंदा से मेरे खिलाफ बगावत की काट डालूंगा. होलिया ही बदल डालता है. ಎಸ್. ಸೊ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹೇಳುವಾಗ ಒಂದು ಹುಡುಗ ಇದ್ದಾನೆ, ಇದೆಲ್ಲ ಹೆಣ್ಮಕ್ಳ ತಂಡ. ವೆರಿ ನೈಸ್. ನೋಡ ಇಲ್ಲೊಂದು ಸ್ವಲ್ಪ ಇಲ್ಲಿ ಬಾಪ. ಎಸ್, ಒಂಜಿ ಆನ್ ಬಾರಿ ಫ್ಲಿಪ್ ಪೂರಾ ಮಲ್ತೀರಿ, ಬಾರಿ ಪೊರ್ಲುಡ್ ಮಲ್ತೀರಿ. ಬಟ್ ಗರ್ಲ್ಸ್ ನಕ್ಲ ದಾಲ ಕಮ್ಮಿ ಜಿಪನ್ ಲೆಕ್ಕ ಬಾರಿ ಜಬರ್ದಸ್ತ್ ಡ್ಯಾನ್ಸ್ ಮಲ್ತೀರಿ. ವೆರಿ ನೈಸ್. ಸೊ ದಟ್ ಈಸ್ ವಿ ರಾಕ್ಸ್ ಉಡುಪಿ. ಸೊ ನಿಮ್ಮ ಎನರ್ಜಿ, ನಿಮ್ಮ ಎಕ್ಸ್ಪ್ರೆಷನ್, ನಿಮ್ಮ ಎಂಟೈರ್ ಪರ್ಫಾರ್ಮೆನ್ಸ್ ನಮ್ಮ ಜೊತೆ ಮುಂದಿನ ಸುತ್ತಿಗೆ ಬರ್ತೀರಾ ಇಲ್ವಾ ಗೊತ್ತಿಲ್ಲ, ಬಟ್ ನಮ್ಮ ಜಡ್ಜ್ ಏನು ಹೇಳ್ತಾರೆ ನೋಡುವ. ಎಸ್, ಓವರ್ ಟು ಸೂರಜ್ ಸರ್. ಹಾಯ್ ವಿ ರಾಕ್ಸ್. ಹಲೋ ಸರ್. ಹಾಯ್ ಎಂಚ ಉಡುಪಿಡ್ ಪೊಣ್ಣುಲ್ಲ ಪಿಲಿವೇಷ ಬೈದಂಡ. ಸೊ ಉಡುಪಿಡ್ ಒಂಜಿ ಪೊಣ್ಣುಲ್ಲನ ಟೀಮ್ ಬೈದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಫಸ್ಟ್ ಅಟ್ರಾಕ್ಷನ್ ಇಸ್ ಯುವರ್ ಕಾಸ್ಟ್ಯೂಮ್. ವೆರಿ ಯೂನಿಕ್ ಸೆಲೆಕ್ಷನ್ ಆಫ್ ಕಾಸ್ಟ್ಯೂಮ್. ವೆರಿ ನೈಸ್. ಥ್ಯಾಂಕ್ ಯು ಸರ್. ಆ್ಯಂಡ್ ನನ್ನೊಂಜಿ ದಾದ ಪಂಡ ದ ಗರ್ಲ್ ಹೂ ಇಸ್ ಹೋಲ್ಡಿಂಗ್ ದ ಮೈಕ್. ವಾಟ್ಸ್ ಯುವರ್ ನೇಮ್? ಕೃತಿ ಸನಿಲ್. ಸೊ ಕೃತಿ ಸನಿಲ್, ವೆರಿ ಗುಡ್ ಆಟಿಟ್ಯೂಡ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಸೂರಜ್ ಸನಿಲ್ ಆರ್ಲ.
Okay. Sanil. Yes. Okay. So very good attitude from you. Thank you, Very sir. good expressions and the entire team. ಒಂಜಿ ಜೋಶ್ ಎನರ್ಜಿ ಪೂರ ಐತಂಡ್ ಇಡೀ ಟೀಮ್ಡ್ ಆ್ಯಂಡ್ ಐ ಲೈಕ್ ದ ವೇ ಆಫ್ ಡಿಸೈನಿಂಗ್ ಆಫ್ ದ ಕೊರಿಯೋಗ್ರಫಿ ಆಲ್ಸೋ ಬಟ್ ಒಂಜಿ ಎಲ್ಯ ಪಂಡ ದೆ ವಾಸ್ ಕೋಆರ್ಡಿನೇಷನ್ಸ್ ಪ್ರಾಬ್ಲಮ್ ಸೊ ನಿಖಿಲ್ ಕೋಆರ್ಡಿನೇಷನ್ ಬಗ್ಗೆ ರಿಯಲಿ ವರ್ಕ್ ಮಂತರ್ಡ ಇಟ್ ವಿಲ್ ಕಮ್ ಆಸ್ ಅ ವೆರಿ ಸ್ಟ್ರಾಂಗ್ ಟೀಮ್ ಸೊ Thank you, sir. ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದ Sure, ಕೋಆರ್ಡಿನೇಷನ್ ಸೊ ನಿಖಿಲ್ ಕೋಆರ್ಡಿನೇಷನ್ ಇಂಪ್ರೂವ್ ಮನ್ಪರ Sure. Definitely. Yes. So next round. ಇಂಪ್ರೂವ್ Oh. Wow. So we rocks Udupi selected for the first round. So round poilakane mast tough avunde popudu. So are you guys ready to rock on next round? Yes. ಆಲ್ ದ ವೆರಿ ಬೆಸ್ಟ್ Thank you so much. Yes, Vikshukare, Nama TV, that is Yamuna Asha City Dance Warrior Season 2 powered by Nippon Paints ಮತ್ತು ಅಮೃತ್ ನೋನಿ. ಎಸ್, ನಾವು ವಿಡಿಯೋ ಆಡಿಷನಲ್ಲಿ ಸೆಲೆಕ್ಟ್ ಮಾಡಿದಂತಹ ತಂಡಗಳಿಗೆ ಮತ್ತೊಮ್ಮೆ ಮೆಗಾ ಆಡಿಷನ್ ನಡೀತಾ ಇದೆ. ಅದರಲ್ಲಿ ಈಗಾಗಲೇ 3 ತಂಡಗಳ ಪರ್ಫಾರ್ಮೆನ್ಸ್ ಆಗಿದೆ. ನಾವು ಕಮಿಂಗ್ ಅಪ್, ದಟ್ ಈಸ್ ಅ 4th ಟೀಮ್, ದಟ್ ಈಸ್ ಫ್ಯಾಲ್ಕನ್ಸ್ ಮ್ಯಾಂಗ್ಳೂರ್. मेरे रास्ते से हट जाओ। भोलेनाथ हमें क्षमा कर दो।
आप अपने त्रिनेत्र की ज्वाला को सागर में विलीन कर दो। जय जय जलंधर, जय जय जलंधर। प्रकृति के नियमों के विरुद्ध जाने की भूल न करो। ये नियम आपने बनाए हैं महादेव, मैंने नहीं। मत भूलो तुम मेरा ही अंश नहीं, आपका विकल्प है जलंधर। ಏನಪ್ಪ ಅದೊಂದು ವೈಬ್ರೇಷನ್, ವಾವ್. ಸೊ ಕಣ್ಣನ್ನು ಆ ಕಡೆ ಈ ಕಡೆ ಮಾಡಲಿಕ್ಕೇ ಕಷ್ಟ ಆಗಿತ್ತು, ಅಷ್ಟು ಒಂದು ಆಳವಾಗಿ ಡ್ಯಾನ್ಸಲ್ಲಿ ಹೋಗಿದ್ರಿ. ಬಟ್ ರಿಸಲ್ಟ್ ಅಂತೂ ನಿಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇದೆ. ಬಟ್ ಎನಿ ಹಾವ್, ನಮ್ಮ ಸೂರಜ್ ಸರ್ ಅವರು ಏನು ಹೇಳ್ತಾರೆ ಅಂತ ಕೇಳುವ. ಹಾಯ್ ಫಾಲ್ಕನ್ಸ್. ಹಾಯ್ ಸರ್. ಆಲ್ರೆಡಿ ರಿಸಲ್ಟ್ ನಿಕ್ಲೆ ಗೊತ್ತುಂಟು. ಯು ಆರ್ ಸೆಲೆಕ್ಟೆಡ್ ಫಾರ್ ದ ನೆಕ್ಸ್ಟ್ ರೌಂಡ್. Congratulations first of all for that. Thank you sir. And I could not control myself in between the performance. It was so professional performances. Wow. Very good, very professional you were. And on the mythological theme go semi classical eighth stronger than contemporary eastern contemporary eighth stronger the present manpolyanda nikulin toshpat kota very very good on that. And each one's expression changeover was very apt. And yes, audition day onji grand premier performance korna definitely you have a high risk for the next round that you have to prove yourself better than this. Okay, so all the very best. Thank you sir. So Falcons, you guys are in for the first round. Congratulations. Thank you sir. Yes, so see you in first round. ಥ್ಯಾಂಕ್ ಯು. ಎಸ್, ಇದಾಗಿತ್ತು ನಮ್ಮ ಮೆಗಾ ಆಡಿಷನ್ನ 4 ತಂಡಗಳು. ಸೊ 4 ತಂಡಗಳ ಜೊತೆ ಆಡಿಷನ್ಲಿ ಸೆಲೆಕ್ಟ್ ಆದಂತಹ 20 ತಂಡಗಳು ಜೊತೆಗೆ ಈ 4 ತಂಡ 24 ತಂಡಗಳು ನಮ್ಮ ಜೊತೆಗೆ ಈ ಡಾನ್ಸ್ ವಾರಿಯರ್ ಸೀಸನ್ 2ನ ಮುಂದಿನ ಜರ್ನಿಯಲ್ಲಿ ಸಿಗ್ತಾರೆ. ಸೊ ಖಂಡಿತವಾಗ್ಲೂ ಯಾವ ತಂಡ ಯಾವ ರೀತಿ ಅವರ ಪರ್ಫಾರ್ಮೆನ್ಸ್ ಕೊಡುತ್ತೆ ಮುಂದಿನ ನಮ್ಮ ಸುತ್ತುಗಳಲ್ಲಿ ನೋಡಲೇಬೇಕು. ಸೊ ಲೆಟ್ಸ್ ವಿ ಆಲ್ ಮೀಟ್ ಇನ್ ನೆಕ್ಸ್ಟ್ ರೌಂಡ್, ದಟ್ ಈಸ್ first round. Take care and bye-bye. Dance Warriors. This program is brought to you by Yamuna Asha City Premium Gated Community. Powered by Amrit Noni, Arogyada Baravase, Nippon Paint, co-sponsored by Biruware Kudla, Sun Premium Refined Sunflower Oil, Santosh 2-star Boiled Rice Bhadravati, Shashi Soap, Shashi Dalli Kodeya Matelli, Abaran Timeless Jewelry Bangalore, Aruna Masala, Taste and Trust since 1980, Bhargav Enterprises, The Raymond Shop, Love Mark, Beauty Soap, Calci Bright Toothpaste and Toothbrush, McCoy, a promise of happiness. Supportive partner, Dance Star Studio, Adyar, Mangalore.